ಅಂಧಕಾರವನ್ನು ಕಳೆಯುವ ದೀಪಾವಳಿ ಹಬ್ಬದ ಮೂರನೆಯ ದಿನ ಬಲಿಪಾಡ್ಯಮಿ. ದಾನದ ಅರಸನಾದ ಬಲಿಚಂದ್ರನ ಪೂಜೆಯನ್ನ ದೇವಸ್ಥಾನಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗ್ತಾ ಇದೆ. ಸೂಟರ್ಪೇಟೆ ಶ್ರೀ ಕೋರ್ದಪ್ಪು ದೇವಸ್ಥಾನದಲ್ಲಿ ಬಲೀಂದ್ರ ಪೂಜೆಯನ್ನ ಅತ್ಯಂತ ಪಾರಂಪರಿಕ ರೀತಿಯಲ್ಲಿ ಆಚರಿಸಲಾಯಿತು. ದೈವಸ್ಥಾನದ ಗುರಿಕಾರರಾದ ಎಸ್ ರಾಘವೇಂದ್ರ ಅವರು ಬಲೀಂದ್ರ ಪೂಜೆಯ ಮಹತ್ವವನ್ನು ತಿಳಿಸಿ ಪೂಜಾ ಕಾರ್ಯವನ್ನು ನಡೆಸಿಕೊಟ್ರು. ಈ ಸಂದರ್ಭದಲ್ಲಿ ದೈವಸ್ಥಾನದ ಗೌರವ ಸಲಹೆಗಾರರಾದ ಕೆ ಪಾಂಡುರಂಗ, ಎಸ್ ಬಾಬು, ಪ್ರಧಾನ ಕಾರ್ಯದರ್ಶಿ ಎಸ್ ಜಗದೀಶ್ ಚಂದ್ರಾಂಚನ್, ಅರ್ಚಕರಾದ ಎಸ್ ಗಣೇಶ್, ಎಸ್ ಜಯ, ಕೋಶಾಧಿಕಾರಿ ನವೀನ್ ಹಾಗೂ ಪದಾಧಿಕಾರಿಗಳು ಗ್ರಾಮಸ್ಥರು ಭಾಗವಹಿಸಿದ್ರು. ದೈವ ದೇವರನ್ನ ಮಾತಾಡಿಕೊಟ್ಟಿಟ್ಲ ಇನ್ನು ಬಲಿ ಚಕ್ರವರ್ತಿಯನ್ನು ಬಲಿಪಾಡಿದ್ರೆ ಲೆಪ್ಪುನಂಚಿನ ಪುರ್ತುಂಡಿಗೆ ಐದು ಕೊರ್ಲುಡು ಲೆಪ್ಪುನಂಚಿನ ಸಮಯಡು ಬಲಿ ಚಕ್ರವರ್ತಿ ಬರ್ತದ್ದು ನಮ್ಮ ಮಾತರೆಲ್ಲ ಆ ಕಾಲಡು ಇತ್ತಿನಕ್ಲೆ ಅರ್ನ ಭಕ್ತರು ಆರು ಏತು ಜನಕ್ಕೂ ದಾನ ಧರ್ಮ ಮಲ್ದೇರು ಬಂದಣ್ಣ ವಾವಂಜಿ ಜನಕ್ಕೂ ಇಜ್ಜಿ ಬಂತಿಜ್ಜಿ ಇನ್ನು ದೇವರಿಗೆಲ್ಲ ಮೂಜಿ ಹೆಜ್ಜೆ ದಾನ ಮಲ್ತದ ಅರ್ನ ಸ್ವಾಧೀನ ಇತ್ತಿನಂಚಿನ ಬಲಿ ಚಕ್ರವರ್ತಿ ದೇವರಿಗೆ ಸರಿ. ಇನ್ನು ಅರ್ನ ವಿಶೇಷವಾದ ಸ್ತಂಭಲ್ಲ ಇನ್ನು ಕೊರ್ಪಿನಂಚಿನ ಆ ಸ್ಥಾನಮಾನ ಎಂಕಲ ಜಗದೀಶ್ ಚಂದ್ರ ದಿಗ್ಗಣ ಬಂಡ ಆರು ಭಾರಿ ಸರಳತೆ, ಸಜ್ಜನತೆ, ಪ್ರೀತಿ, ವಿಶ್ವಾಸವನ್ನು ಮಾತ್ರ ಗಳಿಸಿದ್ದು ಇನ್ನು 4,000 ರೂಪಾಯಿ ಕೊಟ್ಟರೆ ಮಾತ್ರ ಸಾಧ್ಯತೆ ಇರ್ತಾನೆ. ಏನು ಮಲ್ಪ ಜನಕ್ಕೆ ಏತೋ ಬೈದ್ವಿರಿ ಅರೆಗೆ ಈ ಸೂಟರ್ಪೇಟೆ ಕುರುಡುಂದಾತಂದು ಆ ಪುಣ್ಯಲ ನನ್ನೊಂದು ಪಕ್ಕಂಜ ಎಂಕಲ ಮಾತಲ್ಲ ಒಟ್ಟಿಗೆ ಬರ್ತದೆ. ಬಲಿ ಚಕ್ರವರ್ತಿ ಇನಿ ಎಂಕಲ ಸೂಟರ್ಪೇಟೆ ನಮ್ದು ಏರು ಮಾತ ಸೇರಿದಾರಕ್ಕೆ ಮಾತ ಪ್ರೀತಿ, ವಿಶ್ವಾಸ, ಶಾಂತಿ, ಸಮಾಧಾನ, ಆಯುರಾರೋಗ್ಯ ಸಂಪತ್ತಿನ ಕೊರದು ಇರ್ನ ಕಾಲೋಡಿ ಇಂಚಿನ ಮಾತ್ರೆಲ್ಲ ರಕ್ಷಣೆ ಮಲ್ತ ಕಾಪಾಡ್ತಾರೆ. ಅಂಚಿನ ಇಂಕಲೆಲ್ಲ ರಕ್ಷಣೆ ಮಲ್ತ ಕಾಪಾಡ್ದು ಸೂಟರ್ಪೇಟೆ ಮನ್ನಿಡ್ಬೋದು ಸ್ವಾಮಿ ಪರಿವಾರ ಶಕ್ತಿ ಅಂಚಿನ ಕಡೆ ದಂಡ ಅಜ್ಜೇರಿ ಎಡವಲುಂತ ರಾವಲ ಸಾರ್ವ ಸಂಕಲ್ಪದವ್ರು ಒಟ್ಟಿಗೆ ಸೇರಿದು ಎಂಕಲು ಪಾಡಿನ ಕೂಟು ಪುಣ್ಯಾದ ಬಲಿ ಚಕ್ರವರ್ತಿ ಬರ್ತದೆ ಎಂಕಲೆ ಆಶೀರ್ವಾದ ಮಲ್ಪ ಪುಣ್ಯ ಕೋ